ಇವರು ಐಟಿ ಉದ್ಯೋಗವನ್ನೇ ತೊರೆದು ಕೆಫೆ ಉದ್ಯಮ ಆರಂಭಿಸಿದರು. ಪತ್ನಿ ಕಲಿತ ಕಾಲೇಜು ಸಮೀಪದಲ್ಲೇ ಉದ್ಯಮ ಆರಂಭಿಸಿ ಯಶಸ್ವಿಯಾದ ದಂಪತಿ. ಹಲವು ವರ್ಷಗಳ ಕನಸನ್ನು ಸಾಗಿಸಲು ನಿರಂತರ ಹೋರಾಟ. ದಂಪತಿಯ ಸ್ವ ಉದ್ಯಮದ ಸ್ಫೂರ್ತಿದಾಯಕ ಕಥೆ ಇಲ್ಲಿದೆ. ಐಟಿ ಉದ್ಯೋಗ ತೊರೆದು ಸ್ವ ಉದ್ಯಮದತ್ತ ಹೆಜ್ಜೆ. ತಾವೇ ಕಲಿತ ಕಾಲೇಜು ಪರಿಸರದಲ್ಲೇ ಕೆಫೆ ಆರಂಭ. ಯುವಕರಿಗೆ ಉದ್ಯೋಗ ಕಲ್ಪಿಸುವ ಆಸೆಯಲ್ಲಿ ಉದ್ಯಮ. ಐಟಿ ಸಂಸ್ಥೆಗಳಲ್ಲಿ ಉದ್ಯೋಗವೆಂದರೆ ಯಾರೂ ಬೇಡವೆನ್ನಲ್ಲ. ಐಟಿ ಸಂಸ್ಥೆಯ ಉದ್ಯೋಗಗಳನ್ನ ಸಿಕ್ಕರೆ ಮತ್ತೆ ಹಿಂತಿರುಗಿ ನೋಡುವವರೇ ಇಲ್ಲ. ಇಂತಹ ಐಟಿ ಸಂಸ್ಥೆಯ ಉದ್ಯೋಗವನ್ನೇ ತೊರೆದು ಸ್ವಉದ್ಯೋಗದತ್ತ ಹೆಜ್ಜೆ ಹಾಕಿದ್ದಾರೆ ದಂಪತಿ. ಅದರಲ್ಲೂ ತಾನು ಕಲಿತ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಕೆಫೆ ಆರಂಭಿಸಿದ್ದಾರೆ. ಐಟಿ ಉದ್ಯೋಗದಲ್ಲಿದ್ದ ದಂಪತಿ ತಮ್ಮ ಉದ್ಯೋಗವನ್ನು ತೊರೆದು ಮಂಗಳೂರಿನಲ್ಲಿ ಸ್ವ ಉದ್ಯಮಕ್ಕೆ ಹೆಜ್ಜೆ ಹಾಕಿದ್ದಾರೆ. ಯಾವ ಆತಂಕವೂ ಇಲ್ಲದೆ ತಿಂಗಳಾರಂಭದಲ್ಲಿ ಕೈತುಂಬ ಸಂಬಳ ಬರ್ತಾ ಇದ್ರೂ ಆ ಉದ್ಯೋಗವನ್ನು ತೊರೆದು ಸ್ವ ಉದ್ಯೋಗಕ್ಕೆ ಹೆಜ್ಜೆ ಹಾಕಿದ್ದಾರೆಂದರೆ ಅವರ ಎದೆಗಾರಿಕೆಯನ್ನ ಮೆಚ್ಚಲೇಬೇಕು. ಯಾಕೆಂದರೆ ಉದ್ಯಮವೆಂದರೆ ಲಾಭ ನಷ್ಟಗಳ ಸಮ್ಮಿಲನ. ಆದರೆ ಈ ದಂಪತಿ ಅದ್ಯಾವುದನ್ನು ಚಿಂತಿಸದೆ ತಮ್ಮಿಂದ ಒಂದಷ್ಟು ಮಂದಿಗೆ ಉದ್ಯೋಗ, ತಮ್ಮ ಕೆಫೆಯಲ್ಲಿ ಖಾದ್ಯಗಳನ್ನ ಕಡಿಮೆ ಬೆಲೆಗೆ ನೀಡಿ ನೆರವಾಗುವುದೇ ಇವರ ಉದ್ದೇಶವಾಗಿತ್ತು. ಹೀಗಾಗಿ ಯಾವ ಭಯವೂ ಇಲ್ಲದೆ ಪತ್ನಿಯ ಆಸೆಯಂತೆಯೇ ಜನವರಿ ತಿಂಗಳಲ್ಲಿ ಪತ್ನಿ ಕಲಿತಂತಹ ಕಾಲೇಜು ಪರಿಸರದಲ್ಲಿ ಇಟೋಪಿಯಾ ಎಂಬ ಕೆಫೆಯನ್ನ ಆರಂಭಿಸಿ ಯಶಸ್ಸು ಗಳಿಸಿದ್ದಾರೆ ಡೇವಿಡ್ ಅನುಷ್. ಬ್ಯಾಂಗ್ಳೂರ್ ಐಟಿ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ ಒಂದು 7 years ವರ್ಕ್ ಮಾಡಿ ಈಗ ನಾನು ಮಂಗಳೂರು ಅಡ್ಡಿಯರ್ ಹತ್ರ ಸಹ್ಯಾದ್ರಿ ಕಾಲೇಜ್ ಪಕ್ಕ ಒಂದು ಕೆಫೆ ಶುರು ಮಾಡಿದೆ. ದಿಸ್ ಇಸ್ ಮೈ ಕೆಫೆ ಇಟೋಪಿಯಾ. ಇಟ್ಸ್ ಅ ಸ್ಮಾಲ್ ಕೆಫೆ ಆ್ಯಂಡ್ ವಿ ಆರ್ ಗಿವಿಂಗ್ ಅ ವೆರಿ ಅಫೋರ್ಡಬಲ್ ಪ್ರೈಸ್ ಟು ಡೆವಲಪ್ಮೆಂಟ್. ಆ್ಯಕ್ಚುಲಿ ಮೇಯ್ನ್ ನಿಮಗೆ ಗೊತ್ತಿರುತ್ತೆ ಐ ಟಿ ಫೀಲ್ಡ್ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ನಾನು HR ವರ್ಕ್ ಮಾಡಿದೆ. ಆ್ಯಕ್ಚುಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ಮುಂಚೆ ಬರಬೇಕು, ಸಂಜೆ ಬರಬೇಕು, ಆ ಒಂದು ವೀಕೆಂಡಲ್ಲಿ ಫುಲ್ ಸ್ಟ್ರೆಸ್ ಫ್ರೀ ಆಗಬೇಕು ಎಲ್ಲ ಗೊತ್ತಿರುತ್ತೆ. ನಾವು ಅದರಿಂದ ಸ್ವಲ್ಪ ದೂರ ಇದ್ದು ನಮ್ಮದೇ ಓನ್ ಬಿಸ್ನೆಸ್ ಶುರು ಮಾಡೋಣ ಅಂತ ನಾನು ನನ್ನ ವೈಫ್ ಸುಸ್ಮಿತಾ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಇದರಲ್ಲಿ ನಮಗೇನಂತ ಹೇಳಿದ್ರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇಟ್ಸ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ವಿ ಆರ್ ಹ್ಯಾಪಿ ರೈಟ್ ನಾವು. ಮೊದಲಿನ ಥರ ಪ್ರೆಷರ್ ಇಲ್ಲ, ಅದೇ ರೀತಿ ಬೇರೆ ಯಾವುದೇ ಟೆನ್ಷನ್ಗಳಿಲ್ಲ. ನಾವು ವಿ ಆರ್ ಹ್ಯಾಪಿ. ಅದೇ ರೀತಿ ನಾವೀಗ ಐ ಹ್ಯಾವ್ ಲೈಕ್ 4 employees ಅದಕ್ಕೆ ನನಗೆ ಒಂದು ಜಾಬ್ ಆಪರ್ಚುನಿಟಿ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಐ ಫೀಲ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಎಲ್ಲರಿಗೂ ಇದೊಂದು ಇನ್ಸ್ಪಿರೇಷನ್ ಆಗಿರಲಿ. ಎಲ್ಲರೂ ಇದೇ ರೀತಿ ಒಂದೊಂದು ವೆಂಚರ್ ಶುರು ಮಾಡಿದ್ರೆ ಸುಮಾರು ಜನಕ್ಕೆ ನಮ್ಮಿಂದ ನಾವೊಂದು ಹೊಸ ಒಂದು ಜಾಬ್ ಆಪರ್ಚುನಿಟೀಸ್ ಕೊಡ್ಬೋದು. ಹಾಗೆ ನಿಮಗೂ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಯು ಗೈಸ್ ರಿಯಲಿ ಹ್ಯಾಪಿಯಾಗಿರ್ತೀರ. ಡೇವಿಡ್ ಅನುಷ್ ಸುಮಾರು 7 ವರ್ಷಗಳ ಕಾಲ ಬೆಂಗಳೂರಿನ ಐಟಿ ಸಂಸ್ಥೆಯಲ್ಲಿ HR ಸ್ಥಾನದಲ್ಲಿದ್ದರೆ ಪತ್ನಿ ಸುಷ್ಮಿತಾ ಅವರು ಮಂಗಳೂರಿನ ಐಟಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದರು. ಮಂಗಳೂರು ನಗರದಲ್ಲಿ ಕೆಫೆ ಆರಂಭಿಸಿ ಆರಂಭದ ದಿನಗಳಲ್ಲಿ ದಂಪತಿಗಳೇ ವೈಟರ್ ಕ್ಲೀನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಒಬ್ಬ ಕೆಲಸದಾಳುವನ್ನಿಟ್ಟುಕೊಂಡು ತಮ್ಮ ಉದ್ಯಮವನ್ನ ಆರಂಭಿಸ್ತಾರೆ. ಈಗ 4 ಮಂದಿಗೆ ಉದ್ಯೋಗ ನೀಡಿ ತಮ್ಮ ಉದ್ಯೋಗದ ಯಶಸ್ಸನ್ನ ಸಾರಿದ್ದಾರೆ. ಉದ್ಯೋಗದಲ್ಲಿರುವ ಒತ್ತಡ, ಕಿರಿಕಿರಿ ಇವೆಲ್ಲದರಿಂದ ಹೊರಗೆ ಬರಬೇಕೆಂದುಕೊಂಡ ದಂಪತಿಗೆ ಕಂಡಿದ್ದು ತಮ್ಮ ಕನಸನ್ನ ನನಸು ಮಾಡುವುದು. ಅದರಂತೆ ಅಡೆತಡೆಗಳನ್ನ ಮೆಟ್ಟಿ ನಿಂತು ಕೆಫೆಯನ್ನ ಆರಂಭಿಸಿದ್ದಾರೆ. ಯುವಜನತೆಗೆ ಉದ್ಯಮ ಆರಂಭಿಸುವ ಚಿಂತನೆ ಇದ್ದರೆ ಬೇರೇನು ಯೋಚಿಸದೆ ಉದ್ಯಮವನ್ನ ಆರಂಭಿಸಿ ಎಂದು ಸುಷ್ಮಿತಾ ಅವರು ಸ್ಫೂರ್ತಿ ನೀಡಿದ್ದಾರೆ. ನನಗೆ ಒಂದು ಬಿಗ್ ಡ್ರೀಮ್ ಇತ್ತು ಟು ಸ್ಟಾರ್ಟ್ ಅ ಕೆಫೆ since I was studying, but then I was a little bit scared, what if it won't work? On support ilde, that to a lady starting a cafe in Mangalore, like a big city. So I was quite scared. That's why I went to IT field. I worked there for 6 years. It was good, but then I was not that satisfied because this cafe dream was always there. So after wedding, I proposed my husband that we'll start a cafe or what. So he said okay. He supported me really good, and then we started this Utopia Cafe. I'm so happy now, very satisfied. No stress, no pressure. When customers say that they're happy with our food, adon tumba khushi ne kelike, and I'm so happy, and even he is happy. We're living a good life in Mangalore right now. I have that dream to start a business or to enter into the entrepreneurship world.
go for it, guys. It's really good. You'll love it. ಐಟಿ ಸಂಸ್ಥೆಯ ಉದ್ಯೋಗವನ್ನು ತೊರೆದು ಉದ್ಯಮ ಆರಂಭಿಸುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಸಾಧಿಸಲೇಬೇಕೆಂಬ ಛಲವಿದ್ದಾಗ ಎಂತಹ ಕಷ್ಟವನ್ನು ಕೂಡ ಹಿಮ್ಮೆಟ್ಟಲು ಸಾಧ್ಯ. ಅದೇ ರೀತಿಯಲ್ಲಿ ಎದುರಾದ ಸವಾಲುಗಳನ್ನ ಮೆಟ್ಟಿ ನಿಂತು ಸ್ವ ಉದ್ಯಮದ ಬಾಗಿಲು ತಟ್ಟಿ ಇದೀಗ ಯಶಸ್ಸು ಸಾಧಿಸಿರುವ ಈ ದಂಪತಿ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅಹಮದ್ ಬಾಬಾ ಮಂಜೂರು, ದೈಚಿಫಲ್ 24/7.